ಭಾರಿ ಆಟ. ಸಂಸ್ಥೆಯ ಏಕೈಕ 8th ಇಂಟರ್ಡೋಜೋ ಕರಾಟೆ ಚಾಂಪಿಯನ್ಶಿಪ್ ಇದರ ಸಮಾರೋಪ ಸಮಾರಂಭದ ಮುಖ್ಯ ಘಟ್ಟದಲ್ಲಿ ನಮ್ಮ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ ರಾಜೇಶ್ ಕೆ ಇವರಿಗೆ ನಾವು ನಮ್ಮ ಸಂಸ್ಥೆಯ ವತಿಯಿಂದ ನೀಡಲ್ಪಡುವ 3 ಗೌರವ ಪ್ರಶಸ್ತಿಗಳಲ್ಲಿ ಒಂದಾಗಿರುವ ಲೀಡ್ ಅಥ್ಲೆಟ್ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ರಾಜೇಶ್ ಕೆ ಇವರು ಮೂಲತಃ ಕೇರಳದ ಮಲಪ್ಪುರಂನವರು. ಇಲ್ಲಿ ಉದ್ಯೋಗಕ್ಕೋಸ್ಕರ ಮಂಗಳೂರಿನ ಏರ್ಪೋರ್ಟ್ನಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದರು. ನಮ್ಮ ಸಂಸ್ಥೆಯೊಂದಿಗೆ ಕಳೆದ 6 ವರ್ಷಗಳಿಂದ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಇವರ ಮಗಳನ್ನು ಕರಾಟೆ ಕ್ಲಾಸಿಗೆ ತರಬೇತಿಗೆ ಅಂತೇಳಿ ಜಾಯಿನ್ ಮಾಡಲಿಕ್ಕೆ ಬಂದು ಆನಂತರ ಮಗಳಿಗೋಸ್ಕರ ತನ್ನ ಕರಾಟೆ ಅಭ್ಯಾಸವನ್ನು ಶುರು ಮಾಡಿದರು. ಈಗ ಕಳೆದ 4 ವರ್ಷಗಳಿಂದ ಕಿಕ್ ಬಾಕ್ಸಿಂಗ್ ವಿಭಾಗದಲ್ಲಿ ಕಳೆದ 3 ವರ್ಷಗಳಿಂದ ರಾಜ್ಯವನ್ನು ಪ್ರತಿನಿಧಿಸಿ ಸತತವಾಗಿ 3 ವರ್ಷವೂ ಚಿನ್ನದ ಪದಕವನ್ನು ಪಡೆದು ಈ ಬಾರಿ ನಡೆದ ಕಿಕ್ ಬಾಕ್ಸಿಂಗ್ ವರ್ಲ್ಡ್ ಚಾಂಪಿಯನ್ಶಿಪ್ ಇದರಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದ್ದಾರೆ. ರಾಜೇಶ್ ಕೆ
ನಮ್ಮ ಸಂಸ್ಥೆಯಿಂದ ನಮ್ಮ ಇತರೆ ಅಫಿಷಿಯಲ್ ಗೇಮ್ಸ್ ಕರಾಟೆ ಇರ್ಬೋದು, ಕಿಕ್ ಬಾಕ್ಸಿಂಗ್, ಬಾಕ್ಸಿಂಗ್ ಮತ್ತು ಉಷು, ಈ 4 ಕ್ರೀಡಾಕೂಟಗಳಲ್ಲಿ ನಾವು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡುತ್ತಿದ್ದೇವೆ. ಸೊ ಈ 3 ಕ್ರೀಡಾಕೂಟ ವಿಭಾಗಗಳಲ್ಲಿಯೂ ವಿಶೇಷವಾಗಿ ಗಮನಾರ್ಹ ಸಾಧನೆಯನ್ನು ಮಾಡಿದವರಿಗೆ ನಾವು ಕಳೆದ ಬಾರಿ 3 ವಿಧವಾದ ಪ್ರಶಸ್ತಿಯನ್ನು ಘೋಷಿಸಿದ್ದೆವು. ಅದರಲ್ಲಿ ಒಂದು ಐಕಾನ್ ಪ್ಲೇಯರ್, 2ನೇದ್ದು ಸ್ಟಾರ್ ಪ್ಲೇಯರ್, 3ನೇದ್ದು ಲೀಡ್ ಅಥ್ಲೆಟ್. ಇದಕ್ಕೆ ಮುಖ್ಯವಾಗಿ ಒಂದು ಅಂಶವನ್ನು ಪ್ರಧಾನವಾಗಿ ಸೇರಿಸಿದ್ದೆವು. ಅದು ಕರಾಟೆಯಲ್ಲಿ ಪ್ರತಿಯೊಬ್ಬರು ನ್ಯಾಷನಲ್ಸ್ ಅಫಿಷಿಯಲ್ ಗೇಮನ್ನು ರೆಕಗ್ನೈಸ್ ಮಾಡಿರಬೇಕು ಅಂತೇಳಿ. ಆದರೆ ಈ ಬಾರಿ ಒಂದು ಗುರುತನ್ನು ಪಕ್ಕಕ್ಕಿಟ್ಟು, ಯಾಕಂತೇಳಿದರೆ ಇವರು ಸೀನಿಯರ್ ಲೆವೆಲಲ್ಲಿ ನಮ್ಮ ದೇಶವನ್ನು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಪ್ರತಿನಿಧಿಸಿದ್ದಾರೆ. ಇವರ ವಯಸ್ಸು ಮತ್ತು ಇವರ ಸಾಧನೆಯನ್ನು ಮಾನದಂಡವಾಗಿಟ್ಟುಕೊಂಡು ನಮ್ಮ ಸಂಸ್ಥೆಯ 3ನೇ ಅತ್ಯುನ್ನತ ಗೌರವವಾದ ಲೀಡ್ ಅಥ್ಲೆಟಿಕ್, ಈ ಗೌರವವನ್ನು ನಾವಿವತ್ತು ನಮ್ಮ ಸಂಸ್ಥೆಯ IKMA ಕಪ್ 2023 ಇದರ ವೇದಿಕೆಯಲ್ಲಿ ನೀಡಿ ಗೌರವಿಸುತ್ತಿದ್ದೇವೆ. ಇವರಿಗೆ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರಾದ ಸತ್ಯಜಿತ್ ಸುರತ್ಕಲ್, ಹಾಗೆ ಸುಜನ್ ದಾಸ್ ಹಾಗೂ ಸುಮಂತ್ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಗೌರವದ ಮೂಲ ಉದ್ದೇಶ ನಮ್ಮ ಮುಂದಿನ ಮಕ್ಕಳಿಗೆ ಇದರಿಂದ ಉತ್ತೇಜಿತವಾಗಿ ಇನ್ನಷ್ಟು ಸಾಧನೆ ಮಾಡುವಂಥದ್ದಾಗಲಿ. ಈಗ ನಮ್ಮ ಸಂಸ್ಥೆಯ ಈ ವರ್ಷದ ಬಾಲಕರ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ನೀಡಲಿದ್ದೇವೆ. ಈ ವರ್ಷದ ಬಾಲಕರ ಗ್ರ್ಯಾಂಡ್ ಚಾಂಪಿಯನ್ ಆಗಿ ಪ್ರೇರನ್ ಆರ್ ಕಿಲ್ಲೆ ಇವರು IKMA 2023 8ನೇ ವರ್ಷದ ಇಂಟರ್ ಡೋಜೋ ಕರಾಟೆ ಚಾಂಪಿಯನ್ಶಿಪ್ಪಿನ ಗ್ರ್ಯಾಂಡ್ ಚಾಂಪಿಯನ್ ಆಗಿ ಪ್ರೇರನ್ ಆರ್ ಕಿಲ್ಲೆ ಇವರು ಮೂಡಿಬಂದಿದ್ದಾರೆ. ಇವರಿಗೆ ಅತಿಥಿಗಳು ಟ್ರೋಫಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರೇರನ್ ಆರ್ ಕಿಲ್ಲೆ. ಚಪ್ಪಾಳೆಯನ್ನು ತಟ್ಟುವ ಮೂಲಕ ನಮ್ಮ ಹೊಸ ಚಾಂಪಿಯನ್ನನ್ನು ಹುರಿದುಂಬಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಭಿನಂದನೆಗಳು ಪ್ರೇರನ್. ಇನ್ನಷ್ಟು ಸಾಧನೆ ಮಾಡಲು ಈ ಪ್ರಶಸ್ತಿ ನಿಮಗೆ ಪ್ರೇರಣೆಯಾಗಲಿ.
Lagu
ದಯಾನಂದ ಪಿ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಕಟಾ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಬಾಲಕರ ವಿಭಾಗ ಕಟಾ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಮನ್ವಿತ್ ಕೇಲ್ ಕುಲಶೇಖರ ಡೋಜೋ ಇವರು ಪಡೆದುಕೊಂಡಿದ್ದಾರೆ. ಹಾಗೆ ಬಾಲಕಿಯರ ವಿಭಾಗದ ಕುಮಿಟೆ ಗ್ರ್ಯಾಂಡ್ ಚಾಂಪಿಯನ್ ಆಗಿ ಗಗನ ಜಯರಾವ್ ಇವರು ಮೂಡಿ ಬಂದಿದ್ದಾರೆ. ಇವರಿಗೆ ಸುಜನ್ ದಾಸ್ ಈಗ ಸಮಯದ ಅಭಾವ ಇರುವುದರಿಂದ ಕೇವಲ ಸಮಗ್ರ ಪ್ರಶಸ್ತಿಯ ಟಾಪ್ 5 ಟೀಮ್ಸ್ ಮಾತ್ರ ನಾನು ಅನೌನ್ಸ್ ಮಾಡ್ತಾ ಇದ್ದೇನೆ. ನಂಬರ್ 5th ಪ್ಲೇಸಲ್ಲಿ ನೋಬೆಲ್ ಸ್ಕೂಲ್ ಮರಕಡ,
ಕಾರ್ತಿಕ್, ನಾಬೆಲ್ ಸ್ಕೂಲ್, ಈ ಕ್ರೀಡಾಕೂಟದ 4ನೇ ಸ್ಥಾನ ಪುತ್ತೂರು ಡೋಜೋ. ಅಂಜಲಿ, ಟಾಪ್ 3 ಪೊಸಿಷನಲ್ಲಿ ಸೆಕೆಂಡ್ ರನ್ನರ್ ಅಪ್ ಯಾರಾಗಿರ್ಬೋದು? ಗೆಸ್ ಮಾಡಿ. ಸೆಕೆಂಡ್ ರನ್ನರ್ ಅಪ್ ಶುಭೋದಯ ವಿದ್ಯಾಲಯ. ಶುಭೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು second runner up. La parada de tetas. Venga, baby. Second position, first runner up. ನೀವು ಹೇಳದಿದ್ರೆ ನಾನು ಕೊಡುವುದಿಲ್ಲ. ವಿಜಯ್ ಅಲ್ಲ, ಕುಲಶೇಖರ. ಫಸ್ಟ್ ರನ್ನರ್. La parada de tetas. ವಿಜಯ್ ಸ್ಟೂಡೆಂಟ್ಸ ಬನ್ನಿ. ತೋ ಕಾನ್ಲಿಲ್ಲ. La parada de tetas.
IKMA Cup 2023 8th Inter Dojo Karate Championship. ಇದರ ಓವರಾಲ್ ಚಾಂಪಿಯನ್ಸ್ ಆಗಿ ಈ ಬಾರಿ ಸಹ ಪದವಿನಂಗಡಿ ಡೋಜೋ. To get with this bump, 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 to
ಅವು ಮಲ್ಲೊಂದು ಉಡೊಂದು ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಅವೊಂದು Momani pimeu, momani pimeu, momani pimeu. ಅವಳು ಉಂಡತ Padma sambhava, padma sambhava, padma sambhava, padma sambhava. Om Dalai Lama, Om Dalai Lama, Om Dalai Lama. ಎಲ್ಲ ಅಫಿಷಿಯಲ್ಸ್ ಲೈನ್ ಆಗಿ ನಿಲ್ಲಿ. ನಾನು ಬೇಗ ಒಂದು ಮೆಮೊಂಟೋ ಕೊಟ್ಟು ಬಿಡ್ತೇನೆ. ಸಮಯದ ಅಭಾವದಿಂದ ಎಲ್ಲ ಅಫಿಷಿಯಲ್ ಮಾಡಿದವರಿಗೆ ಮೆಮೊಂಟು ನಾನು ಡೋಜೋದಲ್ಲೇ ಕೊಡ್ತೇನೆ. ನನಗೆ 11 ಗಂಟೆ ಟ್ರೈನ್ ಇದೆ. ಯಾವುದಾಗಲಿಲ್ಲ. ಈ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಗಣ್ಯರಾಗಿ ಆಗಮಿಸಿದ ನಮ್ಮ ಆತ್ಮೀಯರಾದ ಸುಮಂತ್ ರಾವ್ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ಮತ್ತೋರ್ವ ಅತಿಥಿಯಾಗಿರುವ ಶ್ರೀಯುತ ಶ್ರೀಧರ್ ಸರ್ ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೂ ಮತ್ತೋರ್ವ ಅತಿಥಿಯಾಗಿರುವ ಶ್ರೀಯುತ ದಯಾನಂದ್ ಸರ್ ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೋರ್ವ ಅತಿಥಿಯಾಗಿರುವ ಶ್ರೀಯುತ ಸುಜನ್ ದಾಸ್ ಕುಡುಪು ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ.
ಈ ಸ್ಪರ್ಧಾಕೂಟದ 4ನೇ ಸ್ಥಾನಿಯಾಗಿ ಮೂಡಿ ಬಂದಿರುವ ಪುತ್ತೂರು ಡೋಜೋ